ಎಲ್ರಿಗೂ ನಮಸ್ಕಾರ. ಟ್ಯಾಕ್ಸ್ ಕ್ರಿಯೇಷನ್ಸ್ ಅನ್ನೋ ಒಂದು ಸಂಸ್ಥೆಯ ಅಡಿಯಲ್ಲಿ ಪ್ರೊಡಕ್ಷನ್ ನಂಬರ್ 1 ಅಂತ ಒಂದು ಹೆಸರಲ್ಲಿ ಇವತ್ತು ಆಲ್ರೆಡಿ ಹೆಸರಿಟ್ಟಿದ್ದೇವೆ. ನಾವು ಹೆಸರದ್ದು ಲಾಂಚ್ ಬೇರೆ ಟೈಮಲ್ಲಿ ಮಾಡುವಂಥ ಒಂದು ತಾಣ ಇದೆ. ಮುಹೂರ್ತ ನಡೆದಿದೆ ಇಲ್ಲಿ ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ. ಬಂದಂತಹ ಎಲ್ಲ ಪ್ರಕಾಶ್ ಅವರಿಗೆ, ಹಾಗೆ ನಮ್ಮ ಗುರುಗಳಾದಂಥ ವಿಜಯಕುಮಾರ್ ಅವರಿಗೆ, ಹಾಗೆ ನಿಮ್ಮೆಲ್ಲರ ಅಂದರೆ ಬಂದಿರುವಂಥ ಎಲ್ಲ ಪತ್ರಿಕೆ ಮಾಧ್ಯಮದವರಿಗೆ ಮೊದಲಿಗೆ ನಾನು ವಂದಿಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಬೇಕು. ಪ್ರೊಡಕ್ಷನ್ ನಂಬರ್ 1 ಅನ್ನೋ ಹೆಸರು ಇವಾಗ ಇಟ್ಟಿದ್ದೇವೆ ಇದಕ್ಕೆ. ಸೊ ಇದಕ್ಕೆ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಆಮೇಲೆ ಕಥೆ ನಮ್ಮದೇ ಆಗಿರುತ್ತೆ. ಆ್ಯಕ್ಟ್ ಕೂಡ ನಾನೇ ಮಾಡ್ತಾಯಿದ್ದೀನಿ ಲೀಡಲ್ಲಿ. ಸೊ ಹೀರೋಯಿನ್ ಆಗಿ ಶಿವಾನಿ ರೈ ಅವರು ಮಾಡ್ತಿದ್ದಾರೆ. ಇದರ ಟೋಟಲ್ ಪ್ರೊಡಕ್ಷನ್ ಅಂದರೆ ಮ್ಯಾಕ್ಸ್ ಕ್ರಿಯೇಷನ್ ಟೋಟಲ್ ಪ್ರೊಡಕ್ಷನ್ ನೋಡ್ಕೊಳ್ತಿರುವುದು ಭಾಗ್ಯರಾಜ್ ಶೆಟ್ಟಿ ಅವರು, ಆಮೇಲೆ ಅವರ ವೈಫ್ ರಕ್ಷಾರಾಜ್ ಶೆಟ್ಟಿ, ಮತ್ತು ಅದರದ ಅಡಿಯಲ್ಲಿ ಇನ್ಚಾರ್ಜ್ ಆಗಿರುವಂಥವರು ಪ್ರವೀಣ್ ಶೆಟ್ಟಿ ಅವರು. ಹಾಗೆ ಮ್ಯೂಸಿಕಲ್ಲಿ ನಮ್ಮ ವಿನೋದ್ ರಾಜ್ ಕೋಕಿಲ್ ಅವರಿದ್ದಾರೆ. ಕ್ಯಾಮ್ರಾಮನ್ ಆಗಿ ರೂಪೇಶ್ ಶಾಂಜಿ ಅವರಿದ್ದಾರೆ. ಆರ್ಟ್ ಡೈರೆಕ್ಟರ್ ಆಗಿ ರಾಜೇಶ್ ಬಗ್ಗೇಡ್ ಅವರಿದ್ದಾರೆ. ಆಮೇಲೆ ನಮ್ಮ ಸ್ಕ್ರಿಪ್ಟ್ ಸೂಪರ್ವೈಸರ್ ಆಗಿ ವಿಘ್ನೇಶ್ ಶೆಟ್ಟಿ, ಹಾಗೆ ಗಣೇಶ್ ನಿಚ್ಚಲ್ ಅವರು ಇದಕ್ಕೆ ಎಡಿಟಿಂಗ್ ವಿಭಾಗದಲ್ಲಿದ್ದಾರೆ. ಹಾಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ರಾಜೇಶ್ ಕುಡ್ಲ ಅವರಿದ್ದಾರೆ. ಸೊ ಇದು ನಮ್ಮ ಈ ತಂಡ. ಬೇಸಿಕಲಿ ಕನ್ನಡ ಮೂವಿ ಇದು. ತುಳುವಿಗೆ ಆಮೇಲೆ ಮಾಡಲಿಕ್ಕೆ ಒಂದು ಪ್ಲ್ಯಾನಲ್ಲಿ ಇಟ್ಟಿದ್ದೇವೆ. ಬಟ್ ಈಗ ಕನ್ನಡದಲ್ಲೇ ಶೂಟ್ ಮಾಡುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಜನವರಿ ಎಂಡಲ್ಲಿ ಶೂಟಿಗೆ ಹೋಗೋ ಪ್ಲ್ಯಾನಲ್ಲಿದ್ದೇವೆ. ಸ್ಟಾರ್ ಕ್ಯಾಸ್ಟ್ ಕಾಂತಾರದಲ್ಲಿದ್ದವರೆಲ್ಲ ಮುಖ್ಯವಾದ ಜನ ಇದರಲ್ಲಿದ್ದಾರೆ. ಪ್ರತಿಮಾ ನಾಯಕ ಆಗಲಿ, ಹಾಗೆ ಸತೀಶಾಚಾರ್ಯ ಅವರು, ಸ್ವರಾಜ್ ತುಂಬ ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ರಾಧಾ ಕಲ್ಯಾಣ ಆಗಿರ್ಬೋದು, ಕೃಷ್ಣ ತುಳಸಿ ಆಗಿರ್ಬೋದು, ಓಂ ಪ್ರಕಾಶ್ ರಾವ್ ಅವರ 2 ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ನಮ್ಮ ಬಿರುದಿದ ಕಂಬಳ, ಈಗ ನಿರೀಕ್ಷೆಯ ಒಂದು ಬಿರುದಿದ ಕಂಬಳ ಸಿನಿಮಾ ಮಾಡಿದೆ, ಅದರಲ್ಲಿ ನಾಯಕ ನಟನಾಗಿ ಮಾಡ್ತಿದ್ದಾರೆ. ಇದು ಅವರ ನಿರ್ದೇಶನದ ಮತ್ತು ಮುಖ್ಯ ಪಾತ್ರದಲ್ಲಿ ಅಭಿನಯಿಸುವಂಥ ಚಲನಚಿತ್ರ. ಕಾಂತಾರಕ್ಕೆ ಒಳ್ಳೆ ರೀತಿಯ ಪ್ರೋತ್ಸಾಹ ಅವರಿಗೆ ಕೊಟ್ಟಿದ್ದಾರೆ. ಅವರು ಅದನ್ನು ಸಣ್ಣ ಪಾತ್ರ ಮಾಡಿದರೆ ಅದಕ್ಕೆ ದೊಡ್ಡ ಮಟ್ಟದ ಅವರಿಗೆ ಪ್ರೋತ್ಸಾಹ ಸಿಕ್ಕಿತು. ಈ ಸಿನಿಮಾಕ್ಕೆ ಅವರ ಪ್ರಥಮ ಪ್ರಯತ್ನಕ್ಕೆ ತುಂಬ ಟ್ಯಾಲೆಂಟೆಡ್ ಪರ್ಸನ್ ಅವರು. ನಮ್ಮ ಶಿವದೂತಗಳಿಗೆ ನಾಟಕದ ಲೀಡ್ ರೋಲ್ ಮಾಡಿದ್ದಾರೆ. ಒಂದು ದಿವಸಕ್ಕೆ 3 ಪ್ರದರ್ಶನ ಇದ್ದರೂ ಅದೇ ಎನರ್ಜಿಯಲ್ಲಿ ಮಾಡುವಂಥ ನಟ ಅವರು. ಸ್ಕ್ರಿಪ್ಟ್ ಸೈಡ್ ಕೂಡ ಅವರಿಗೆ ಒಳ್ಳೆ ಇದಿದೆ, ಪರಿಣಿತಿ ಇದೆ. ಆದ ಕಾರಣ ದಯವಿಟ್ಟು ನನಗೆ ನನ್ನ 37 ವರ್ಷದ ರಂಗ ಪಯಣದಲ್ಲಿ, ಸಿನಿಮಾ ಪಯಣದಲ್ಲಿ ತುಂಬ ರೀತಿಯ ಪ್ರೋತ್ಸಾಹ ಕೊಟ್ಟು ನನಗೆ ಸಹಕರಿಸಿದ ನನ್ನ ಯಶಸ್ಸಿಗೆ ಪಾಲ್ದಾರರಾಗಿದೆ. ಹಾಗೆ ನಮ್ಮ ತಂಡದ ಸ್ವರಾಜ್ ಶೆಟ್ಟಿಗೂ ಅದೇ ರೀತಿಯ ಪ್ರೋತ್ಸಾಹವನ್ನು ಕೊಡಬೇಕಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿಸ್ತಾರೆ. ಮಕ್ಕಳನ್ನು ನೋಡಿ ನಿಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಭಾರಿ ಪ್ರಶಂಸೆ ಗಳಿಸಿದ ನಟನಲ್ಲಿ. ಮತ್ತು ಅದೇ ಶೋಧಿತ ಗುಳಿಗ ಅಂತೇಳಿ ಸುರೇಲ್ ಬೆಲೆ ಅವರು ನಾಟಕದಲ್ಲಿ ಕೂಡ ಒಳ್ಳೆಯ ಪಾತ್ರ ಮಾಡಿ, ಗುಳಿಗನ ಪಾತ್ರ ಮಾಡಿ, ಆ್ಯಕ್ಚುಲಿ ಅವ್ರದ್ದು ಯಾರು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ನಾವು ಹೇಳ್ಬೇಕಷ್ಟೇ. ಗುಳಿಗನ ಪಾತ್ರದಲ್ಲಿ ಸುರಜ್ ಇದ್ದಾರೆ ಅಂತೇಳಿ. ಈಗ ನಿಮಗೆ ಗೊತ್ತಿರ್ಬೋದು, ಸುರಜ್ ಅಂದ್ರೆ ಇವರೇ ಗುಳಿಗನ ಪಾತ್ರದಲ್ಲಿ ಇವರೇ ಮಾಡಿದ್ದಾರೆ ಸುರಜ್ ಅಂತೇಳಿ. ಈಗ ಮೊದಲಾಗಿ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಮತ್ತು ಚಿತ್ರಕಥೆ ಮಾಡ್ತಾ ಇದ್ದಾರೆ ಎಲ್ಲ. ಇದಕ್ಕೆ ಮೊದಲು ಅದೇ ಬಿರುದಿದ ಕಂಬಳ ಅಂತೇಳಿ ಮಾಡಿದ್ದಾರೆ ಸುರೇಲ್ ಬೆಲೆ ಹೇಳಿದಾಗೆ. ಅವರ ಇಡೀ ತಂಡಕ್ಕೆ ನಾನು ಯಶಸ್ಸನ್ನು ಹಾರೈಸ್ತಾ ಇದ್ದೇನೆ. ನಿಮ್ಮ ಪ್ರೋತ್ಸಾಹ ಇರಲಿ ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ಹೀರೋನಾಗಿ ಅಥವಾ ಶಿವದೂತಗಳಿಗದಲ್ಲಿ ಗುಳಿಗನ ರೋಲ್ ಆಗಿ ಮಾಡ್ತಾಯಿದ್ರು. ಆದರೆ ಜನರಿಗೆ ಪರಿಚಯ ಇನ್ನೂ ಕೂಡ ಆ ಒಂದು ದೊಡ್ಡ ಪ್ರಮಾಣದಲ್ಲಿ, ಯಾಕಂದರೆ ಅವರ 13 ವರ್ಷಗಳ ಶ್ರಮ ಏನಿದೆ ಅದು ಇನ್ನೂ ಕೂಡ ಜನರಿಗೆ ರೀಚ್ ಆಗಿರಲಿಲ್ಲ. ಅದಾದ ನಂತರ ಶಿವದೂತಗಳಿಗೆ ಸಕ್ಸಸ್ ಆದರು. ಸರ್ ಹೇಳಿದಾಗೆ ಇವರೇ ಗುಳಿಗ ಅಂತ ಗೊತ್ತಾಗಿರಲಿಲ್ಲ. ಯಾವಾಗ ಕಾಂತಾರ ಬಂತು, ಅಲ್ಲಿ ಗುರುವನ ರೋಲ್ ಹೇಗೆ ಕ್ಲಿಕ್ ಆಯಿತು, ಆವಾಗ ಗೊತ್ತೈತೆ ಗುರುವನೇ ಶಿವದೂತಗಳಿಗೆ ಮಾಡಿರೋದು ಅಂತ. ಅದಕ್ಕಿಂತ ಮುಂಚೆನೇ ನಾನು ಮತ್ತು ಸ್ವರಾಜ್ ಅಂದರೆ ಒಂದು ಅಣ್ಣ ತಮ್ಮ ಇದ್ದ ಹಾಗೆ ಆ ಒಂದು ಬಾಂಧವ್ಯದಲ್ಲಿ ಇದ್ವಿ. ಒಂದಲ್ಲ ಒಂದು ದಿವಸ ಸ್ವರಾಜ್ ಒಂದು ಆ ಪ್ರತಿಭೆ 13 ವರ್ಷ 15 ವರ್ಷಗಳ ಸ್ಟ್ರಗಲ್ ಏನಿದೆ ಅದು ಜನರಿಗೆ ರೀಚ್ ಆಗಬೇಕು ಅನ್ನೋಂಥ ಕಾರಣಕ್ಕೆ ಈ ಮೂವಿಗೆ ಕೈ ಹಾಕಿದ್ವಿ. ಈ ಮೂವಿ ಒಂದು ಪ್ರೊಡಕ್ಷನ್ ಹೋಮ್ ಮಾಡಿ ಅದನ್ನು ಭಾರಿ ನೀಟಾಗಿ, ಯಾಕಂದರೆ ನಮ್ಮ ಪ್ರೊಡಕ್ಷನ್ ಹೋಮ್ಗೆ ಬಂದವರೆಲ್ಲರೂ ತುಂಬ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ. ಇವನ್ ಸರ್ ಕೂಡ ಲಾಸ್ಟ್ ಟೈಮ್ ಬಂದಿದ್ದರು ನಮ್ಮ ಮುಹೂರ್ತ ಅಲ್ಲಿ ಪೂಜಾ ಕಾರ್ಯಕ್ರಮಕ್ಕೆ. ಇವರು ಕೂಡ ಹೇಳಿದರು ತುಂಬ ಪ್ಲ್ಯಾನ್ ಮಾಡಿದ್ರಿಂದ. ಇದೆಲ್ಲ ಸ್ವರಾಜ್ ಅವರ ಈ ಪಯಣದ ಅನುಭವದ ಒಂದು ನಮ್ಮ ಪ್ರೊಡಕ್ಷನ್ ಹೋಮ್. ಅಲ್ಲಿ ಏನಪ್ಪ, ಅಲ್ಲಿ ನಾವು ಅದೇ ಆ ಜನರಿಗೆ ರೀಚ್ ಆಗಬೇಕು ಅಂತ ಹೇಳಿ ಈ ಮೂವಿಯನ್ನು ಮಾಡಿ 1 ತಿಂಗಳು ಈ ಪ್ರಯತ್ನದಲ್ಲಿ ಇರುವಾಗಲೇ ಕಾಂತಾರ ಅನ್ನೋಂಥ ಮೂವಿ ಬಂತು. ಅದರಲ್ಲಿ ಅವರು ಜನರಿಗೆ ರೀಚ್ ಆದರು. ಈಗ ಆ ರೀಚ್ ಮತ್ತೊಮ್ಮೆ ಈ ಒಂದು ಪಯಣದ ಮುಖೇನ ಅವರ ನಿರ್ದೇಶನದಲ್ಲಿ ಬರುವಂಥ ಇದು 2ನೇ ಸಿನಿಮಾ.
ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಾವೆಲ್ಲರೂ ಈ ಒಂದು ತಂಡ ಅಣ್ಣ ತಮ್ಮಂದರಾಗಿ ಒಂದು ಒಳ್ಳೆಯ ಬಾಂಧವ್ಯದೊಂದಿಗೆ ಈ ಒಂದು ಕೆಲಸವನ್ನು, ಈ ಒಂದು ಪಯಣವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕನ್ನಡಿಗರು ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು, ಇದೇ ರೀತಿ ನಮ್ಮನ್ನು ಹರಸಬೇಕು, ಆಶೀರ್ವದಿಸಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ತುಂಬ ಸಂತೋಷವಾದ ದಿನ. ಈ ಒಂದು ಪುಣ್ಯಕ್ಷೇತ್ರ ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ನನ್ನ ಎರಡನೇ ಸಿನಿಮಾ ಹಾಗೂ ಮ್ಯಾಕ್ಸ್ ಕ್ರಿಯೇಷನ್ಸ್ ಪ್ರೊಡಕ್ಷನ್ ನಂಬರ್ 1 ಮೊದಲನೇ ಸಿನಿಮಾದಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕಿದೆ. ಸೊ ಚಿತ್ರದ ಹೆಸರು ಆದಷ್ಟು ಬೇಗ ನಿಮಗೆ ತಿಳಿಸ್ತೀವಿ. ಮತ್ತು ಹೀರೋ ಆಗಿ ಸಿನಿಮಾದಲ್ಲಿ ರಂಗಲೋಕದಲ್ಲಿ ಥಿಯೇಟರ್ ಆರ್ಟಿಸ್ಟ್ ಆಗಿ ಹೆಸರು ಮಾಡಿರುವ ಹಾಗೂ ಕಾಂತಾರ ಸಿನಿಮಾದಲ್ಲಿ ಗುರುವ ಪಾತ್ರದಲ್ಲಿ ಯಶಸ್ಸಿನಿಂದ ನಟಿಸಿದಂಥ ಸ್ವರಾಜ್ ಶೆಟ್ಟಿ ಅವರು ಅಭಿನಯಿಸ್ತಿದ್ದಾರೆ. ಹಾಗೂ ಈ ಸಿನಿಮಾದಲ್ಲಿ ನಿರ್ದೇಶಕರಾಗಿ ಆ್ಯಕ್ಷನ್ ಕಟ್ ಕೂಡ ಹೇಳ್ತಿದ್ದಾರೆ. ಈ ಚಿತ್ರದ ಕಥೆ ತುಂಬ ಚೆನ್ನಾಗಿದೆ ಹಾಗೂ ಕನ್ನಡ ನಾಡಿನ ಎಲ್ಲ ಸಿನಿಮಾ ಪ್ರಿಯರು ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಕೇಳಿಕೊಳ್ತಿದ್ದೀನಿ. ಶಿವದೂತ ಗುಳಿಗನ ಆಶೀರ್ವಾದದಿಂದ ಕಾಂತಾರದ ಗುರುವನಾಗಿದ್ದ ನಾನು ಒಂದು ಹೊಸ ಪಾತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನನ್ನು ಮುಂಚೆಲ್ಲೇ ಹೇಗೆಲ್ಲ ನೋಡ್ಕೊಂಡು ಬಂದಿರೋ ಅದರಿಂದ ಸ್ವಲ್ಪ ವಿಭಿನ್ನವಾದ ಪಾತ್ರ ಇದು. ಸೊ ವಿಭಿನ್ನವಾದ ಕಥೆಯನ್ನು ಹೊಂದಿದೆ, ಆದರೆ ಲೈಫಲ್ಲಿ ನಾರ್ಮಲ್ ಲೈಫಲ್ಲಿ ನಡೀತಿರುವಂಥನೇ ಕಥೆ. ಸೊ ನಿಮ್ಮೆಲ್ಲರಿಗೂ ಅದು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಶೂಟಿಂಗ್ ಅತಿ ಶೀಘ್ರದಲ್ಲಿ ನಾವು ಶುರು ಮಾಡ್ತೇವೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾ ಗೆದ್ದಾಗ ನನ್ನನ್ನು ತುಂಬ ಮೇಲೆ ಕೆತ್ತಿದವ್ರು ನೀವೇ. ಸೊ ಈ ಸಿನಿಮಾದ ಮುಹೂರ್ತ ಆಗಲಿ, ಈ ಸಿನಿಮಾದ ಎಲ್ಲ ಪಯಣದಲ್ಲೂ ನೀವೆಲ್ಲರ ಸಹಕಾರ ಹೆಜ್ಜೆ ಹೆಜ್ಜೆಗೂ ನಮಗೆ ಬೇಕು ಅಂತ ನಾನು ಕಳಕಳಿಯಾಗಿ ನಿಮ್ಮಂತ ವಿನಂತಿಸ್ತೇನೆ. ಬರೀ ಮಂಗಳೂರು ಸುತ್ತಮುತ್ತಲಲ್ಲೇ ನಡೀತಾ ಇದೆ. ಯಾಕಂತ ಹೇಳಿದ್ರೆ ನಮಗೆ ಎಲ್ಲೂ ಹೊರಗೆ ಹೋಗೋಕ್ಕಾಗಲ್ಲ. ನಿಮ್ಗೆ ಗೊತ್ತಿರೋ ವಿಷಯ, ನಮಗೆ ಮೇ 30 ತಾರೀಕು ತನಕದ್ದು ಶಿವದೂತ ಗುಳಿಗೆ ಇದೆ. ಸೊ ನಮ್ದೇನಿದ್ರು ಕೂಡ ಮಂಗಳೂರು ಬೆಲ್ಟ್ ಇದೆ. ಇಲ್ಲ ಸರ್, ಗ್ರಾಮೀಣ ಕಥಾಂಧರ ಅಂತ ಏನಿಲ್ಲ, ಒಂದು ಫ್ಯಾಮಿಲಿ ಬೇಸ್ಡ್ ಸಬ್ಜೆಕ್ಟ್, ಒಂದು ಗಂಡ ಹೆಂಡತಿಯ ನಡುವೆ ನಡೆಯುವಂಥ ಒಂದು ಲವ್, ಪ್ಯೂರ್ ಲವ್ ಸಬ್ಜೆಕ್ಟ್.
Thank you.